ಕೋವಿಡ್-19 ಕಟ್ಟುನಿಟ್ಟಾಗಿ ಕಟ್ಟಿಹಾಕಲು ಸರ್ಕಾರ ಲಾಕ್ಡೌನ್ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಗುರುವಾರ ನಗರದ ಚೆನ್ನಮ್ಮ ಸರ್ಕಲ್ ಬಳಿ ಬೇಕಾಬಿಟ್ಟಿ ತಿರುಗಾಡುತ್ತಿದ್ದ ಬಾಲಕನಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರೇಟ್ ಸಂಚಾರ ವಿಭಾಗದ ಡಿಸಿಪಿ ಆರ್ಬಿ ಬಸರಗಿ ಬಾಲಕನಿಗೆ ಅನಗತ್ಯವಾಗಿ ತಿರುಗಾಡದಂತೆ ಶಿಸ್ತಿನ ಪಾಠ ಹೇಳಿದರು. ಸೈಕಲ್ ಮೇಲೆ ಅನಗತ್ಯವಾಗಿ ತಿರುಗಾಡುತ್ತಿದ್ದಾಗ ಬಸರಗಿ ಅವರು ಬಾಲಕನಿಗೆ ನಿನ್ನ ಹೆಸರು ಏನು, ಮನೆಯಲ್ಲಿ, ಯಾಕೆ ಇಲ್ಲಿಗೆ ಬಂದಿದ್ದಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದರು. ಕೂಡಲೇ ಬಾಲಕನನ್ನು ತನ್ನ ಜೊತೆಗೆ ಪಡಿತರ ತರಲು ಹೋದ ಬಗ್ಗೆ ಬಸರಗಿ ಅವರಿಗೆ ಬಾಲಕನ ತಂದೆ ಮನವಿ ಮಾಡಲು ಮುಂದಾದರು. ತಂದೆಗೂ ಸಹ ಅನಗತ್ಯವಾಗಿ ಮಕ್ಕಳನ್ನು ತಮ್ಮ ಜೊತೆಗೆ ಕರೆದುಕೊಂಡು ಬಾರದಂತೆ ತಾಕೀತು ಮಾಡಿ ಇನ್ನೊಂದು ಸಲ ಈ ರೀತಿ ತಿರುಗಾಡಿದರೆ ಬೆಚ್ಚಗೆ ಮಾಡಬೇಕಾದೀತು ಎಂದರು. बच्चे कौन लेके आ रहे हैं? नहीं, बच्चे छोटे छोटे बच्चे छोटे बच्चे छोटे रोजा रहे तो क्या बच्चे कौन लेके आ रहे हो? कुछ क्या दे रहे हैं?